ಎಡಿಬಿ ಸುರುತ ಹಂತಡು 150 ಕೋಟಿ ರೂಪಾಯಿ ಸಾಲ ಯೋಜನೆ ದಡಿಟ್ಟು ಕುಡ್ಲ ಮಹಾನಗರ ಪಾಲಿಕೆಗೆ ಬಿಡುಗಡೆ ಆಯ್ನ ಪಣವುಡು 24 ಗಂಟೆಲ ನೀರು ಒದಗಾವನ ಪ್ರಸ್ತಾಪ ಇತ್ತಲ್ಲ ಅವು ಬುಡ್ಲೆ ವಾರಗು ರಡ್ಡು ಮುಜಿ ದಿನ 4 ಗಂಟೆ ನೀರು ಕೊರಿಯರ್ಲ ಮೊಕ್ಲೆಡ್ದು ಸಾಧ್ಯ ಆತಜಿಂದ ಶಾಸಕರು ವೇದವ್ಯಾಸ್ ಕಾಮತ್ ದೂರ್ದೆರ ಶಾಸಕರ ವೇದವ್ಯಾಸ್ ಕಾಮತ್ ಸೋಮವಾರ ಕುಡ್ಲದ ಬಿಜೆಪಿ ಆಫೀಸ್ ಸುದ್ದಿಗೋಷ್ಠಿ ತೆರೆದು ಎಡಿಬಿ ಸುರುತ ಹಂತಡು 150 ಕೋಟಿ ರೂಪಾಯಿ ಸಾಲ ಯೋಜನೆ ದಡಿಟ್ಟು ಕುಡ್ಲ ಮಹಾನಗರ ಪಾಲಿಕೆಗೆ ಬಿಡುಗಡೆ ಆಯ್ನ ಪಣವುಡು ತುಂಬೆ ನೀರು ಶುದ್ಧ ಮಲ್ಪನ ಘಟಕ ಕುಡ್ಲಗ್ ನೀರು ಒದಗಾಯರೆ ಪೈಪ್ ವ್ಯವಸ್ಥೆ ನೀರು ಒಟ್ಟು ಮಲ್ತ ದೀಪನ ಟಾಂಕಿ ಇಂಚ ವ್ಯವಸ್ಥೆಡು 24 ಗಂಟೆಲ ನೀರು ಒದಗಾವನ ಪ್ರಸ್ತಾಪ ಇತ್ತಂಡ ಕಾಂಗ್ರೆಸ್ ಪಕ್ಷ ರಾಜ್ಯಡು ಅಧಿಕಾರಡು ಇತ್ತಂಡ ಮಹಾನಗರ ಪಾಲಿಕೆ ಇತ್ತಂಡ ಅಕಲ್ನೇ ಶಾಸಕರು ಇತ್ತರ ಅಂಡಲ ಆ ಯೋಜನೆ ಪ್ರಯೋಜನಗ ಬೈದ ದೂರಿಯರ ಯಡಿಯೂರಪ್ಪನ ಸರ್ಕಾರ ಒಪ್ಪುನಗ ಪಾಲಿಕೆಡ್ಲ ಅಧಿಕಾರ ಒಪ್ಪುನಗ ತುಂಬೆ ಅಣೆಕಟ್ಟುಡು 7 ಮೀಟರ್ಗ್ ಏರಾದ ನೀರು ಉಂತಾಯರೆ ಯೋಜನೆ ಪಾಡ್ದು ಕಾಸ್ಲಾ ಬಿಡುಗಡೆ ಆದಿತ್ತನ ಅಂಡ 7 ಮೀಟರ್ ನೀರು ಉಂತಾಯರೆ ಮೊಕ್ಲೆಡ್ದು ಸಾಧ್ಯ ಆಯ್ಜಿ ದಾಯಪಂಡ ಭೂಮಿ ಕಳೆ ನಕ್ಲಿಗ್ ಕಾಸು ಕೊರುಡು ಐಕ ಬೋಡೈನ 115 ಕೋಟಿ ರೂಪಾಯಿನ ಬಿಡುಗಡೆ ಮಲ್ಪೆರೆ ಮೊಕ್ಲೆಡ್ದು ಸಾಧ್ಯ ಆತಿಜಿ ಪಾಲಿಕೆ ಬೊಕ್ಕ ರಾಜುಡು ಬಿಜೆಪಿ ಸರ್ಕಾರ ಇಜ್ಜಿಂಡಲ 115 ಕೋಟಿ ರೂಪಾಯಿ ಬಿಡುಗಡೆಗೆ ತಾನು ಮುಖ್ಯಮಂತ್ರಿಲೆಗ್ ಕೇನೊಂದೆಂದು ವೇದವ್ಯಾಸ್ ಕಾಮತ್ ಪಂಡೆರ ಎಡಿಬಿಯ ಮೊದಲನೇ ಹಂತದ 160 ಕೋಟಿ ರೂಪಾಯಿ ಮಂಗಳೂರು ಮಹಾನಗರ ಪಾಲಿಕೆಗೆ ಕುಡಿಯುವ ನೀರಿನ ದೃಷ್ಟಿಯಲ್ಲಿ ಸಾಲಗೆ ನಮಗೆ ಮಂಜೂರಾಗಿತ್ತು. ಇದರಲ್ಲಿ ತುಂಬೆಯಲ್ಲಿ ನೀರು ಶುದ್ಧೀಕರಣ ಘಟಕ, ಸಾಕಷ್ಟು ನೀರು ಶೇಖರಣಾ ಟ್ಯಾಂಕ್ಗಳು, ನಗರಕ್ಕೆ ಪೂರ್ಣವಾಗಿ ನೀರಿನ ವಿತರಣಾ ಜಾಲದ ಪೈಪುಗಳನ್ನು ಅಳವಡಿಸಬೇಕಾಗಿತ್ತು. ಈ ಮೂಲಕ 2026 ಬರುವ 2026ನೇ ವರ್ಷಕ್ಕೆ ತನಕ ಪೂರ್ಣ ಪ್ರಮಾಣದಲ್ಲಿ ಜನರಿಗೆ 24/7 ನೀರನ್ನು ಕೊಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಈ ಒಂದು ಎಡಿಬಿಯ ಇಷ್ಟು ದೊಡ್ಡದ ಮೊತ್ತದ ಕಾಮಗಾರಿಗಳು